ಇಲ್ಲ ಏನು ಕರಿತೀನಿ ಅಂತ ಹೇಳಿದ್ದಾರೆ. ACP ಹತ್ರ ಮಾತಾಡೋಣ. ನಮಸ್ಕಾರ ಎಲ್ಲರಿಗೂ. ಇದು ತುಂಬ ಸೀರಿಯಸ್ ವಿಷಯ ಬಗ್ಗೆ ಇವತ್ತು ಲೈವ್ ಬರ್ತಿದ್ದೀನಿ ಚೇತನ್ ಪೇಜಿಂದ. ನಾನು ಮೇಘಾ, ಚೇತನ್ಸ್ ವೈಫ್. ಸೊ ನಾನು ಇವಾಗ ಇಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ ಚೇತನ್ಗೆ ನನ್ನ ಮನೆಯಲ್ಲಿ ಇದ್ದೆ, ನನಗೆ ಗೊತ್ತಿರಲಿಲ್ಲ. ಆಫ್ಟರ್ 1 hour ನನ್ನ ಹುಡುಕಿದ್ರು ಚೇತನ್ ಎಲ್ಲಿದ್ದಾರೆ ಅಂದರೆ ಐ ಡಿಂಟ್ ಫೈಂಡ್ ಹಿಮ್ ಎಟ್ ದ ಹೌಸ್. ಓಕೆ, ಸೊ ನನ್ನ ಸ್ವಲ್ಪ ಜನ ಮನೆಯಲ್ಲಿ ವರ್ಕರ್ಸ್ ಹಿಡಿದ್ರು, ಪೊಲೀಸ್ ಹೋಗಿದ್ರು ಚೇತನ್ಗೆ. ಓಕೆ, ನೋ ಬಡಿ ಟೋಲ್ಡ್ ಹಿಸ್ ಫೋನ್ ಇಸ್ ಆಫ್. ಗನ್ಮೆನ್ ಫೋನ್ ಕೂಡ ಆಫ್ ಆಗ್ತಾ ಇದೆ. ನನಗೆ ಏನೂ ಗೊತ್ತಿಲ್ಲ ಅದು ಎಲ್ಲಿದ್ದಾರೆ. ನಾನು ಅದಕ್ಕೆ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ ಕೇಳೋಕ್ಕೆ ಪೊಲೀಸ್ಗೆ. ನನ್ನ ಹಸ್ಬೆಂಡ್ಗೆ ಹೀ ಈಸ್ ಕೈಂಡ್ ಆಫ್ ಅ ಮಿಸ್ಸಿಂಗ್ ಪರ್ಸನ್ ರೈಟ್ ನಾವು. ನನಗೆ ಗೊತ್ತಿರಲಿಲ್ಲ ಎಲ್ಲಿದ್ದಾರೆ. ಸೊ ನಾವು ರೈಟ್ ನಾವು ದೇ ಆರ್ ಸೇಯಿಂಗ್ ದಟ್ ದೇ ಆರ್ ನಾಟ್ ವಿತ್ ಹಿಮ್. Like Chetan is not in their custody, Shashadripuram police station nalli, but they have taken him somewhere else, enquiry purpose ge. ಈಗ ಚೇತನ್ಗೆ ಏನು ನೋಟಿಸ್ ಬಂದಿಲ್ಲ. ವಿ ವರ್ ನಾಟ್ ನobody, ನನ್ನ ಫ್ಯಾಮಿಲಿ ಮೆಂಬರ್ಗೆ ಏನು ಹೇಳಿಲ್ಲ ಅವರು, ಪೊಲೀಸ್ ಅವರು ಏನು ನೋಟಿಸ್ ಕೊಡಿಲ್ಲ. ಸುಮ್ಮನೆ ಮನೆಗೆ ಬಂದರು. ದೇ ಹ್ಯಾವ್ ಟೇಕನ್ ಹಿಮ್, ಹಿಸ್ ಫೋನ್ ಇಸ್ ಆಫ್, ದೇರ್ ಇಸ್ ನೋ ಸೈನ್ ಆಫ್ ಹಿಮ್ ಆ್ಯಂಡ್ ದೇ ಆರ್ ಹೈಡಿಂಗ್ ಹಿಸ್ ವೇರ್ ಅಬೌಟ್ಸ್. One thara kidnapping agide actually. This is kind of a kidnap. They just kidnapped him. Nobody has any clue where is he. Nobody is giving the right answers. So every person who is like enquired or detained has a right to get his legal assistance, right? Arge lawyer jote hogbeku. They have to, police family members have to be informed. The notice have to be served before taking a person into the custody. No notice has come to us. Nothing has come right now. Nobody is telling. Nobody is letting us know that where they have detained him, enquiry ke. So adike this is a very like unjust system. ee tara tumba ಅನ್ಯಾಯ. at least police ge duty irutte. our ಹೆಂಡತಿಗೆ at least inform ಮಾಡಬೇಕು. he should at least call his family and tell that I am being taken here. his phone is seized and now police station ಶೇಷಾದ್ರಿಪುರಂ ಅಲ್ಲಿ ಹೇಳ್ತಾರೆ ನನಗೆ ಗೊತ್ತಿಲ್ಲ ಎಲ್ಲಿದ್ರೆ, he is not in our custody. ಸೊ ಆ ಥರ ಸಿಚುವೇಶನ್ ಆಗಿದೆ. ಸ್ವಲ್ಪ ಜನ ಕೂಡ ಬಂದಿದ್ದಾರೆ ಇಲ್ಲಿ. ಸೊ ವಿ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ಅವರ್ ರೈಟ್ಸ್. ನನಗೆ ವಿ ಹ್ಯಾವ್ ಟು ನೋ ವೇರ್ ಹಿ ಈಸ್. ನೋಟಿಸ್ ಕೊಡಬೇಕು. ಒಂಥರ ಆ ಥರ ಫಾರ್ಮಲ್ ನೋಟಿಸ್ ಬರಬೇಕಾಯಿತು. ಆದಮೇಲೆ ಹಿ ಶುಡ್ ಹ್ಯಾವ್ ಟೇಕನ್ ಟು ದ ಎಂಕ್ವೈರಿ. ಈ ಥರ ಫೋನ್ ಸೀಸ್ ಮಾಡೋಕ್ಕೆ ಎಲ್ಲರಿಗೆ ಗೊತ್ತೇ ಇಲ್ಲ ಎಲ್ಲಿದ್ರೆ ಆ ಥರ ಮಾಡೋಕ್ಕೆ ಆಗಲ್ಲ. ದಿಸ್ ಇಸ್ ನಾಟ್ ದ ಪ್ರಾಸೆಸ್, ದಿಸ್ ಇಸ್ ನಾಟ್ ದ ಲಾ. ಸರಿ ನಾ ಅದು ಫೇಸ್ಬುಕ್ ಲೈವ್ನಲ್ಲಿ ಇದ್ದೀನಿ ಮಾಡಬೇಕಾದ್ರೆ. ಓಕೆ, ನೋಡಿ ಇಲ್ಲಿ ಎಷ್ಟು ಜನ ಬಂದಿರೋ ಬಟ್ ಇದ್ದಿ. ಸೊ ಐ ಕನೆಕ್ಟ್ ಅಗೇನ್. ಅದು ಸ್ವಲ್ಪ ಸುದ್ದಿ ಆದಮೇಲೆ ನಾನು ಕನೆಕ್ಟ್ ಆಗ್ತೀನಿ. ಏನಾಗಿದೆ ಅಂದರೆ ಸ್ವಲ್ಪ ವಿ ಹ್ಯಾವ್ ಟು ನೋ ಅಬೌಟ್ ದ ಟ್ರೂತ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.